ಮತ್ತದೇ ಚಾಳಿ ಉಸ್ತುವಾರಿ ಸಚಿವರು ಕಳೆದ 2 ವರ್ಷದಲ್ಲಿ ಮಂಗಳೂರಿನಲ್ಲಿ ಪ್ರಾಯಶಃ 2 ರಾತ್ರಿಯನ್ನು ಕಳೆದಿದ್ದಾರೆ. ಗೃಹ ಸಚಿವರು ಬೆಳಿಗ್ಗೆ ಬಂದು ಮಧ್ಯಾಹ್ನ ಹೋಗ್ತಾರೆ. ಮುಖ್ಯಮಂತ್ರಿಗಳು ಈಗ 3:15ಕ್ಕೆ ಲ್ಯಾಂಡ್ ಆಗ್ತಾರೆ, 7:45ಕ್ಕೆ ಹೋಗ್ತಾ ಇದ್ದಾರೆ. ದಕ್ಷಿಣ ಕನ್ನಡ, ಕರಾವಳಿ, ತುಳುನಾಡು, ಮಂಗಳೂರು, ಉಡುಪಿಯ ಬಗ್ಗೆ ಯಾಕಿಷ್ಟು ತಾತ್ಸಾರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಬಾರಿ ಮಂಗಳೂರಿನಲ್ಲಿ ಯಾವುದೇ ಒಂದು ಕ್ರೈಮ್ ನಡೆದ್ರು ಅದಕ್ಕೆ ಕಮ್ಯುನಲ್ ಬಣ್ಣವನ್ನ ಕೊಟ್ಟು ಇಡೀ ಕರಾವಳಿ ಕರ್ನಾಟಕವನ್ನ, ತುಳುನಾಡನ್ನ ಕೋಮುವಾದಿಗಳ ರೀತಿಯಲ್ಲಿ ನಮ್ಮನ್ನು ಬಿಂಬಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲೂ ಮಾಡಿದ್ರು, ಈ ಅವಧಿಯಲ್ಲೂ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮೊನ್ನೆ ಗೃಹ ಸಚಿವರನ್ನ ನಮ್ಮ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಆದಂತಹ ಸಂದರ್ಭದಲ್ಲಿ ಮಂಗಳೂರಿಗೆ ಕ್ಲಿಯರ್ ಕಟ್ ಮ್ಯಾಂಡೇಟ್ ಅನ್ನು ಕೊಟ್ಟು ಕಳಿಸಿದ್ರು. ಮೊದಲನೇದು ಸುಹಾಸ್ ಶೆಟ್ಟಿಯನ್ನ ರೌಡಿ ಶೀಟರ್ ಅನ್ನಂತ ಬಿಂಬಿಸಬೇಕು ಅನ್ನುವಂತ ಮ್ಯಾಂಡೇಟ್. 2ನೇ ಮ್ಯಾಂಡೇಟ್, ಈ ತನಿಖೆಯನ್ನ ಯಾವುದೇ ಕಾರಣಕ್ಕೂ NIA ಕೊಡುವುದಿಲ್ಲ, ನಮ್ಮ ಸ್ನೇಹಿತರಾದ PFI ಮತ್ತು SDP ಅವರನ್ನ ನಾವು ಏನೇ ಮಾಡಿ ಅದು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂತ ಮ್ಯಾಂಡೇಟ್. ಈ 2 ಮ್ಯಾಂಡೇಟ್ ನ ಕಾರಣಕ್ಕೆ ಒಂದು ವಿಶೇಷ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ, ಕರಾವಳಿಯಲ್ಲಿ ನಿರ್ಮಾಣ ಆಗಿದೆ. ಸಹಜವಾಗಿ ಸಂತ್ರಸ್ತರ ಕಡೆಗೆ ಸರ್ಕಾರ ಇರಬೇಕಾದದ್ದು, ಸಹಜವಾಗಿ ಸಂತ್ರಸ್ತರ ಕಡೆಗೆ ಕಾನೂನು ಇರಬೇಕಾದ್ದು, ಪೊಲೀಸ್ ಇಲಾಖೆ ಇರಬೇಕಾದ್ದು. ಆದ್ರೆ ಇಲ್ಲಿ ಸಂತ್ರಸ್ತರು ರಾಜ್ಯ ಸರ್ಕಾರದಿಂದ, ಪೊಲೀಸ್ ಇಲಾಖೆಯಿಂದ, ಕಾನೂನಿನಿಂದ ಕೂಡ ಪೆಟ್ಟು ತಿನ್ನುವಂತ ಪರಿಸ್ಥಿತಿ. ಯಾರು ಆರೋಪಿಗಳಿದ್ದಾರೆ, ಯಾರು ಅಕ್ಯೂಸ್ಡ್ ಇದ್ದಾರೆ, ಅವರನ್ನ ಉಳಿಸ್ಲಿಕ್ಕೆ ಸ್ಪೀಕರ್, ಉಸ್ತುವಾರಿ ಸಚಿವರು, ಗೃಹ ಸಚಿವರು ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ನಾ ಮುಂದು ತಾ ಮುಂದು ಅನ್ನುವ ರೀತಿಯಲ್ಲಿ ಅವರನ್ನ ಪ್ರೊಟೆಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದನ್ನ ತಾವು ನಿರಂತರವಾಗಿ ಅವರ ಹೇಳಿಕೆಗಳಲ್ಲಿ ನೋಡ್ತಾ ಬಂದಿರಬಹುದು. ಫಾಜಿಲ್ನ ಕುಟುಂಬ ಈ ಹತ್ಯೆಯಲ್ಲಿ ಇಲ್ಲ, PFI ನ ಇನ್ವಾಲ್ವ್ಮೆಂಟ್ ಈ ಹತ್ಯೆಯಲ್ಲಿ ಇದೆ ಅನ್ನುವಂಥದ್ದು ಒಂದು ಕಾಲ್ಪನಿಕ ಕತೆ ಅನ್ನುವಂಥದ್ದನ್ನ ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಇದರಲ್ಲಿ ಯಾವುದೇ ವಿದೇಶಿ ಹಣ ಇಲ್ಲ, ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್. NIAಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಇದನ್ನು NIAಗೆ ಕೊಡುವುದಿಲ್ಲ. ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ, ಅದು ಸಂಸದರಿರ್ಬೋದು, ಶಾಸಕರಿರ್ಬೋದು, ಯಾರ ಜೊತೆಯೂ ನಾವು ಮಾತನಾಡ್ಲಿಕ್ಕೆ ತಯಾರಿಲ್ಲ ಅನ್ನುವಂತ ಒಂದು ವಿಚಿತ್ರ ಮಾನಸಿಕತೆಯನ್ನ ಈ ಸರ್ಕಾರ ತಿಳಿದುಕೊಂಡ ರೀತಿ ನಮ್ಗೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ. ನಾನು ಸ್ಪಷ್ಟವಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸುತ್ತಿರುವಂತ, ರಾಷ್ಟ್ರೀಯತೆಯ ಪರವಾಗಿ ನಿಂತಿರುವ ಜನರ ವಿರುದ್ಧ ನೀವು ಹಗೆಯನ್ನ ಸಾಧಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಕರಾವಳಿ ಕರ್ನಾಟಕದವರು, ಮಂಗಳೂರಿನವರು, ತುಳುನಾಡಿನವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ರಾಷ್ಟ್ರೀಯತೆಯ ಪರವಾಗಿರುವವರು. ಆ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ನಮ್ಮ ಮೇಲೆ ದ್ವೇಷ. ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ವಿಸಿಟಿಂಗ್ CM ನ ರೀತಿ ವಿಸಿಟಿಂಗ್ ಮಿನಿಸ್ಟರ್ ನನ್ನ ಕರಾವಳಿಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪ್ರಗತಿ ಪರಿಶೀಲನೆಯನ್ನು ಕೂಡ ಮಾಡದಷ್ಟು ತರಾತುರಿಯಲ್ಲಿ ಮಂಗಳೂರಿಗೆ ಬಂದು ಹೋಗುವಂತ ಆ ಅರ್ಜೆನ್ಸಿ ಏನು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಪ್ರಗತಿ ಪರಿಶೀಲನಾ ಸಭೆ ಇಲ್ಲ, ಜಿಲ್ಲೆಯಲ್ಲಿ ಇಷ್ಟೊಂದು ದಾರುಣ ರೀತಿಯಲ್ಲಿ ಜನರನ್ನ ಭಯಭೀತಗೊಳಿಸುವಂತ ರೀತಿಯಲ್ಲಿ ಒಂದು ಹತ್ಯೆಯನ್ನ ಈ ರಾಜ್ಯದ ವಿರೋಧ ಪಕ್ಷ, ಈ ಜಿಲ್ಲೆಯ ಜನರು ಉಗ್ರವಾದ ಪ್ರೇರಿತ PFI ಮುಖಾಂತರ ಆಗಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕನಿಷ್ಠ ಸೌಜನ್ಯತೆಗೆ ಈ ಜಿಲ್ಲೆಯ ಶಾಸಕರನ್ನ, ಜನಪ್ರತಿನಿಧಿಗಳನ್ನ ಕಾನ್ಫಿಡೆನ್ಸ್ಗೆ ತಗೊಳ್ಬೇಕು, ಅವ್ರ ಜೊತೆ ಮಾತುಕತೆಯನ್ನ ಮಾಡಬೇಕು, ಸಿವಿಲ್ ಸೊಸೈಟಿ ಜೊತೆ ಮಾತನಾಡಬೇಕು, ಹಿಂದೂ ಪ್ರಮುಖರ ಜೊತೆ ಮಾತನಾಡಬೇಕು, ಆ ಮನೆಗೊಂದು ಭೇಟಿ ಕೊಡಬೇಕು, ತಂದೆ ತಾಯಿಯನ್ನ ಮಾತನಾಡಿಸ್ಬೇಕು ಅನ್ನುವಂತ ಕನಿಷ್ಠ ಸೌಜನ್ಯತೆಯನ್ನು ಇವರು ತೋರಿಸೋದಿಲ್ಲ ಅಂದ್ರೆ ಇದು ನೇರವಾಗಿ ತುಳುನಾಡನ್ನ ಅವಮಾನ ಮಾಡುವಂತ ಒಂದು ಪ್ರಕ್ರಿಯೆಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಅಂತ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಮತ್ತು ಇದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳೂರನ್ನ ರಾಷ್ಟ್ರೀಯ ಮುಖ್ಯವಾಹಿನಿಗಳಲ್ಲಿ ಕಮ್ಯುನಲ್ ಹಿಂದುತ್ವ ಲ್ಯಾಬೋರೇಟರಿ ಅಂತ ಒಂದು ನೆಗೆಟಿವ್ ಕಾನೋಟೇಷನ್ ಅಲ್ಲಿ ಬಿಂಬಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನೇತೃತ್ವದಲ್ಲೇ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಈಗ ಕಾಂಗ್ರೆಸ್ಗೆ ಭಯ ಇದೆ. ಕಾಂಗ್ರೆಸ್ನ ಸೈದ್ಧಾಂತಿಕ ನೆಲೆಯನ್ನ ಕರಾವಳಿ ಕರ್ನಾಟಕದ ಜನರು ಬಯಲುಗೊಳಿಸಿದ್ದಾರೆ. ಕಾಂಗ್ರೆಸ್ನ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನ, ಕಾಂಗ್ರೆಸ್ನ ರಾಷ್ಟ್ರ ವಿರೋಧಿ ಶಕ್ತಿಗಳ ಜೊತೆಗಿನ ಒಡಂಬಡಿಕೆಯನ್ನು ಕರಾವಳಿ ಕರ್ನಾಟಕದ ಜನರು ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಬಯಲುಗೊಳಿಸ್ತಾ ಇದ್ದಾರೆ. ಮತ್ತು ಈ ಬಯಲುಗೊಳಿಸುವ ಪ್ರಕ್ರಿಯೆ ರಾಜ್ಯದ ಉಳಿದ ಭಾಗಗಳಿಗೆ ಹೋಗಬಾರದು ಅನ್ನುವ ಕಾರಣಕ್ಕೆ ಕರಾವಳಿಯ ಜನರ ಮೇಲೆ, ತುಳುವರ ಮೇಲೆ, ತುಳುನಾಡಿನ ಜನರ ಮೇಲೆ
ದ್ರೋಹ ಮಾಡುವಂತ ಕೆಲಸ, ಹಾಗೆ ಸಾಧಿಸುವಂತ ಕೆಲಸ, ದ್ವೇಷ ಸಾಧಿಸುವಂತ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ಸೈದ್ಧಾಂತಿಕ ನೆಲೆಯಲ್ಲಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವದ ಬಗ್ಗೆ, ಫೆಡರಲಿಸಂನ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಟ್ವೀಟ್ ನ ಮೇಲೆ, ಫೇಸ್ಬುಕ್ ನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇರುವಂತ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರ ನಮಗೆ ಅನುದಾನಗಳನ್ನು ಕೊಡೋದಿಲ್ಲ, ಟ್ಯಾಕ್ಸ್ ಡೆವಲ್ಯೂಷನ್ ಅನ್ನ ಸರಿಯಾದ ಸಮಯದಲ್ಲಿ ಕೊಡೋದಿಲ್ಲ, ಗ್ರಾಂಟ್ಸ್ ಗಳನ್ನ ಕೊಡೋದಿಲ್ಲ ಅನ್ನುವಂತ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡುವಂತ ಪ್ರಯತ್ನವನ್ನ ಇದೇ ಮುಖ್ಯಮಂತ್ರಿಗಳು ಮಾಡ್ತಾರೆ. ಯಾವ ಫೆಡರಲಿಸಂನ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಒಂದು ಜಿಲ್ಲೆಗೆ ಬಂದು ಕನಿಷ್ಠ ಜಿಲ್ಲೆಯ ಶಾಸಕರುಗಳನ್ನ, ಸಂಸದರನ್ನ ಭೇಟಿ ಮಾಡುವಂತ ಒಂದು ಕನಿಷ್ಠ ಸೌಜನ್ಯತೆಯನ್ನ ತೋರಿಸಿದ ಮುಖ್ಯಮಂತ್ರಿ ಯಾವ ಫೆಡರಲಿಸಂನ ಬಗ್ಗೆ ಮಾತನಾಡ್ತಾರೆ? ಅಲ್ಲಿ ಅದನ್ನ ಮಾತನಾಡೋದಿದ್ರೆ ಇಲ್ಲಿಯೂ ಅದನ್ನೇ ತೋರಿಸುವಂತದ್ದನ್ನ ಅವ್ರು ಮಾಡಬೇಕು. ನಮ್ಮ ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ನವೆಂಬರ್ 2024ರಲ್ಲಿ ಇಡೀ ದೇಶದ ಎಲ್ಲ ಪೊಲೀಸ್ ಇಲಾಖೆಗಳ ಪ್ರಮುಖರ ಜೊತೆ, ಪೊಲೀಸ್ ಇಲಾಖೆಗಳ ಜೊತೆ ನಡೆದಂತಹ ಸಭೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ರಾಜ್ಯದ ಪೊಲೀಸ್ ಇಲಾಖೆಗಳು ಉಗ್ರವಾದ ಮತ್ತು ರಾಷ್ಟ್ರ ವಿರೋಧಿ ಚಟುವಟಿಕೆಗಳ ಸಂಶಯ ಯಾವುದಾದ್ರೂ ಒಂದು ಕೇಸ್ನಲ್ಲಿ ಇದ್ರೆ ಅದನ್ನ NIAಗೆ ಕೊಡೋದಲ್ಲಿ ಯಾವುದೇ ವಿಳಂಬವನ್ನು ಮಾಡಬಾರದು ಅನ್ನುವಂತ ಮಾತನ್ನ ಅದ್ರಲ್ಲಿ ಹೇಳಿದ್ದಾರೆ. ಇದು ನಿಜವಾದ ಫೆಡರಲಿಸಂ. ರಾಜ್ಯದ ಪೊಲೀಸ್ ಇಲಾಖೆಗೆ ಕೆಲವೊಂದು ಅಂಶಗಳನ್ನ ತನಿಖೆ ಮಾಡಲಿಕ್ಕೆ ಅವರ ಕಾರ್ಯವ್ಯಾಪ್ತಿಯ ಕಾರಣಕ್ಕೆ ಆಗೋದಿಲ್ಲದ ಕಾರಣಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯನ್ನ ಮಾಡಿದ್ದಾರೆ. ಅದರ ಉದ್ದೇಶ ಇರುವಂತದ್ದು ರಾಷ್ಟ್ರ ವಿರೋಧಿ ಶಕ್ತಿಗಳನ್ನ ಮಟ್ಟ ಹಾಕಬೇಕು, ಉಗ್ರವಾದವನ್ನ ಮಟ್ಟ ಹಾಕಬೇಕು ಅನ್ನುವಂತ ಉದ್ದೇಶ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯ ತನಿಖೆಗಳಿಗೆ ಇದೆ. ಇವರು ಪಾರದರ್ಶಕವಾಗಿದ್ರೆ ಈ ಕೇಸನ್ನ NIAಗೆ ಕೊಡೋದಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದೆ? ಕೊಡೋದೊಂದ್ ಕಡೆ, ಕೊಡೋದೇ ಇಲ್ಲ ಅನ್ನೋಂತ ಒಂದು ಅಷ್ಟೊಂದು ಆಗ್ರಹ ಗೃಹ ಸಚಿವರಿಗೆ ಮತ್ತು ಉಳಿದವರಿಗೆ ಯಾಕೆ? ರಾಜ್ಯದ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದೊಂದು ಕಾಲ್ಪನಿಕ ಕಥೆ, ಇಟ್ ಇಸ್ ಅ ಫಿಗ್ಮೆಂಟ್ ಆಫ್ ಇಮ್ಯಾಜಿನೇಷನ್ ಅಂತ ಹೇಳುವಂತ ಆತುರತೆಯನ್ನು ಪೊಲೀಸ್ ಇಲಾಖೆಗೆ ಬೆಂಬಲವಾಗಿ ನಿಲ್ಲಕ್ಕೆ NIA ಇರುವಂತದ್ದು. ಆ ತನಿಖೆಗಳ ಉಗ್ರವಾದ ಅಂಶವನ್ನ, ರಾಷ್ಟ್ರ ವಿರೋಧಿ ತತ್ವಗಳ ಒಳಗೊಳ್ಳುವಿಕೆಯನ್ನ, ಇಂಟರ್ನ್ಯಾಷನಲ್ ಫೈನಾನ್ಸಿಂಗ್ ಅನ್ನ ತನಿಖೆ ಮಾಡಲಿಕ್ಕೆ ರಾಜ್ಯದ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡ್ಲಿಕ್ಕೆ NIA ಇರುವಂತದ್ದು. ದಿಸ್ ಇಸ್ ರಿಯಲ್ ಫೆಡರಲಿಸಂ. ಫೆಡರಲಿಸಂನ ಬಗ್ಗೆ ಭಾಷಣ ಮಾಡಿದ್ರೆ ಸಾಕ, ಅಥವಾ ಮುಖ್ಯಮಂತ್ರಿಗೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಆಗಬೇಕು ಅನ್ನುವಂತ, ಇನ್ನು ಮುಂದೆ ಕೂಡ ಆಗಬೇಕು ಅನ್ನುವಂತ ಆಸೆ ಭಾವನೆ ಇದೆಯಾ? ತುಳುವರ ಪ್ರಶ್ನೆ ಇದು, ತುಳುನಾಡಿನ ಪ್ರಶ್ನೆ ಇದು. ಯಾರನ್ನ ಬದುಕಿಸುವ ಪ್ರಯತ್ನ ಇದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂದು ಹೋಗ್ತಾರೆ, ತಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿಕೊಂಡು ಅವರು ಹೋಗಬಹುದು. ಯಾವ ಒತ್ತಡದ ಕಾರಣಕ್ಕೆ ಅವರು MLAಗಳನ್ನ, MP ಗಳನ್ನ ಭೇಟಿ ಆಗೋದಿಲ್ಲ ಅನ್ನುವಂಥದ್ದು ನನಗಂತೂ ಖಂಡಿತವಾಗಿಯೂ ಗೊತ್ತಿಲ್ಲ. ಆದ್ರೆ ಒಟ್ಟಾರೆಯಾಗಿ ನಾನು ಹೇಳಬೇಕಾದ್ರೆ, ಕೇಂದ್ರದ ಗೃಹ ಸಚಿವರು ಇಷ್ಟೊಂದು ಕ್ಲಿಯರ್ ಕಟ್ ಆದಂತ ಡೈರೆಕ್ಷನ್ ಅನ್ನ ಕೊಟ್ಟಿರುವಂತ ಸಂದರ್ಭದಲ್ಲಿ ಕೂಡ, ಮತ್ತು ಇಲ್ಲಿಯ ಪ್ರಮುಖ ವಿರೋಧ ಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು, ಇಲ್ಲಿಯ ಸಂಸದರು, ಶಾಸಕರು ಎಲ್ಲರ ಆಗ್ರಹ ಮತ್ತು ಜನತೆಯ ಕೂಗೇನಿದೆ, ಆ ಮನೆಯವರ ಒತ್ತಾಯ ಏನಿದೆ, NIAಗೆ ಈ ತನಿಖೆಯನ್ನು ಕೊಡಬೇಕು ಅನ್ನುವಂತ ಒತ್ತಾಯದ ಮಧ್ಯೆಯೂ ಕೂಡ ನಾವು ಅಟ್ಲೀಸ್ಟ್ ಈ ತನಿಖೆಗೆ ಓಪನ್ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ರೆ, ಇದು ಖಂಡಿತವಾಗಿಯೂ ತಮಗೆ ಚುನಾವಣೆಯಲ್ಲಿ ಬೆಂಬಲವನ್ನ ನೀಡಿದ SDPIಯ ರಿಟರ್ನ್ ಗಿಫ್ಟ್ ಅನ್ನ ಮುಖ್ಯಮಂತ್ರಿ ಅವರು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಆರೋಪ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. PFIನ ಬ್ಯಾನ್ ಆದ ನಂತರವೂ PFI ಮತ್ತು SDPIನ ಚಟುವಟಿಕೆಗಳು ಹೇಗೆ ಈ ರಾಜ್ಯದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಾನು ಕಳೆದ ಬಾರಿಯ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಲ್ಲಿ ಏನಾಗಿದೆ, ಇಂಡಿಯಾ ಟುಡೇನ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ವಿತ್ ಪ್ರೂಫ್ ಅದನ್ನ ಹೇಳಿದ್ದೇನೆ.
ಹಾಗಾಗಿ ಇವತ್ತು PFI ನ ಆಕ್ಟಿವಿಸ್ಟ್ಗಳು ಬೇರೆ ಅಲ್ಲ, SDPI ನ ಆಕ್ಟಿವಿಸ್ಟ್ಗಳು ಬೇರೆ ಅಲ್ಲ. PFI ಆಕ್ಟಿವಿಸ್ಟ್ಗಳು SDPI ನ ಮುಖವಾಡದಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಕರಾವಳಿ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳು, ಇಲ್ಲೀಗಲ್ ದಂಧೆಗಳಿಗೆ, ಡ್ರಗ್ ಮಾಫಿಯಾಕ್ಕೆ ನೇರವಾಗಿ ಇವರ ಒಳಗೊಳ್ಳುವಿಕೆ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಕಾಂಗ್ರೆಸ್ ಯಾರನ್ನೋ ಬದುಕಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ, ಯಾವುದನ್ನು ಜನರಿಗೆ ಗೊತ್ತಾಗಬಾರ್ದು ಅನ್ನುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಮತ್ತು ಇವರ ಹೊಂದಾಣಿಕೆ ಜನರ ಮಧ್ಯೆ ಎಕ್ಸ್ಪೋಸ್ ಆಗಬಹುದು ಅನ್ನುವಂತ ಭಯದಿಂದ ಈ ಇನ್ವೆಸ್ಟಿಗೇಷನ್ ಅನ್ನ PFI ಈ ಇನ್ವೆಸ್ಟಿಗೇಷನ್ NIAಗೆ ಕೊಡುವುದಕ್ಕೆ ಹಿಂದೇಟು ಹಾಕ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ರಾಷ್ಟ್ರೀಯತೆಯ ಪರವಾಗಿರುವಂತ ಈ ಜಿಲ್ಲೆಯ ಜನರ ಪರವಾಗಿ ನಾವು ಯಾವತ್ತೂ ನಿಲ್ತೇವೆ ಮತ್ತು ಕಾಂಗ್ರೆಸ್ನ ಈ ಆಟಾಟೋಪವನ್ನು, ಕಾಂಗ್ರೆಸ್ನ ಕರಾವಳಿ ಕರ್ನಾಟಕದ ವಿರುದ್ಧ, ದ್ವೇಷದ ವಿರುದ್ಧ ನಾವು ಖಂಡಿತವಾಗಿಯೂ ಹೋರಾಟ ಮಾಡ್ತೇವೆ ಮತ್ತು ಈ ಜಿಲ್ಲೆಯ ಅಸ್ಮಿತೆಯನ್ನು, ಈ ಜಿಲ್ಲೆಯ ಸಾಂಸ್ಕೃತಿಕ ಹಿರಿಮೆಯನ್ನು ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಕಟಿಬದ್ಧರಾಗಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಮಾಡಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಜೆಟ್ ನಲ್ಲಿ ಮಾಡಿರುವ ಘೋಷಣೆಗಳ ಒಂದು ಪಟ್ಟಿಯೇ ಇದೆ. ಅದರ ಒಂದು ಉದ್ಘಾಟನೆ ಇಲ್ಲ, ಒಂದು ಶಂಕುಸ್ಥಾಪನೆ ಇಲ್ಲ. ಸ್ಮಾರ್ಟ್ ಸಿಟಿ ಮುಖಾಂತರ ಕೊಟ್ಟಿರುವಂತಹ ಹಣದಲ್ಲಿ ಆಗಿರುವಂತಹ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಮಗೆ ಖುಷಿ ಇದೆ. ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಿಂದ ಬಂದಿರುವಂತಹ ಹಣದಲ್ಲಿ ಇವತ್ತೆರಡು ಪ್ರಮುಖ ಯೋಜನೆಗಳು ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಬಟ್ ಪ್ರಜೆಗಳಿಗೋಸ್ಕರ ಕೇವಲ ಸೌಧದ ಅಗತ್ಯ ಇಲ್ಲ, ಪ್ರಜೆಗಳ ಮಾತನ್ನ ಈ ರಾಜ್ಯದ ಮುಖ್ಯಮಂತ್ರಿ ಕೇಳಬೇಕಾದ ಜವಾಬ್ದಾರಿ ಅವರಿಗಿದೆ ಅನ್ನುವಂಥದ್ದನ್ನ ನೆನಪಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿ. ಅಭಿಪ್ರಾಯವನ್ನ ತೆಗೆದುಕೊಳ್ಳಿಲ್ಲ, ನಾನು ಬೇರೆ ಉಳಿದ ಶಾಸಕರ ಜೊತೆ ಮಾತನಾಡ್ತೇನೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ಪ್ರಜಾಪ್ರಭುತ್ವ. ಮುಖ್ಯಮಂತ್ರಿ ಮನೆಯ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಈ ರಾಜ್ಯದ ಕಾರ್ಯಕ್ರಮ, ರಾಜ್ಯದ ಸರ್ಕಾರ, ನಮ್ಮ ಸರ್ಕಾರ. ಪ್ರಶ್ನೆಗಳನ್ನು ಹೇಳುವ ಹಕ್ಕು ನಮಗಿದೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅಧಿಕಾರವನ್ನು ಜನರು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಉಳಿದ ಶಾಸಕರ ಜೊತೆ ಮಾತನಾಡಿ ನಿರ್ಧಾರವನ್ನ ಹೇಳ್ತೇವೆ, ಬಟ್ ನಾವು ಅದರಲ್ಲಿ ಭಾಗವಹಿಸ್ತೇವೆ. ಅವರಿಗೆ ತಮ್ಮ ಕಾರ್ಯವ್ಯಾಪ್ತಿಯೇ ಗೊತ್ತಿಲ್ಲ. ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು, ಅವರು ಜಿಲ್ಲೆಯ ಉಸ್ತುವಾರಿ ಸಚಿವರು. ಒಂದು ತನಿಖೆ ಆಗ್ತಾ ಇರುವಂತ ಸಂದರ್ಭದಲ್ಲಿ NIAಗೆ ಕೊಡೋದಿಲ್ಲ ಅಂದ್ರೆ ಅದೇನು ಈಗೋ ಇದು. ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದು. NIAಗೆ ಪೂರಕವಾಗಿರುವಂತಹ ಒಂದು ಸಂಸ್ಥೆ, ಬಿಕಾಸ್ ಇಟ್ ಇಸ್ ಗಾಟ್ ಆಂಗಲ್ಸ್ ವಿಚ್ ಇಸ್ ಫಾರಿನ್, ಬಿಕಾಸ್ ಅದರಲ್ಲಿ ಆಂಗಲ್ ಇರುವಂತದ್ದು PFI ಒಂದು ಬ್ಯಾಂಡ್ ಆರ್ಗನೈಸೇಷನ್, ಬಿಕಾಸ್ ರಾಷ್ಟ್ರ ವಿರೋಧಿ ಶಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ ಹತ್ಯೆಯನ್ನ ಆ ರೀತಿ ಮಾಡಿ ಜನರನ್ನ ಭಯಭೀತಗೊಳಿಸಬೇಕು, ಹಿಂದೂ ಸಮಾಜವನ್ನ ಹೆದರಿಸಬೇಕು ಅನ್ನುವ ಆಂಗಲ್ ಇರೋ ಕಾರಣಕ್ಕೆ NIAಗೆ ಕೊಡಬೇಕು ಅನ್ನುವಂಥದ್ದು ಆಗ್ರಹ. ಅವರಿಗೆ ಏನು ಮುಚ್ಚುಮರೆ ಮಾಡ್ಲಿಕ್ಕಿಲ್ಲ. ರಾಜ್ಯದ ಪೊಲೀಸ್ ಇಲಾಖೆಗೆ ಸಹಕಾರ ಆಗ್ತದೆ NIA ಇನ್ವೆಸ್ಟಿಗೇಷನ್. ನಾವು ರಾಜ್ಯದ ಪೊಲೀಸ್ ಇಲಾಖೆಯ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಪೊಲೀಸ್ ಇಲಾಖೆ ಮೇಲೆ ಕಾಂಗ್ರೆಸ್ ಸರ್ಕಾರ ಒತ್ತಡವನ್ನು ಹಾಕ್ತಿರ್ಬೋದು, ತನಿಖೆಯ ದಿಕ್ಕನ್ನ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಿರ್ಬೋದು. ನಾವು ಹೇಳ್ತಾ ಇರುವಂತದ್ದು ಈ ಅಂಶಗಳಿರೋ ಕಾರಣಕ್ಕೆ ಒಬ್ಬ ಜವಾಬ್ದಾರಿಯುತ ಅತ್ಯಂತ ಮೆಚೂರ್ಡ್ ಆದಂತ ಸಚಿವ ಆದ್ರೆ ಅಟ್ಲೀಸ್ಟ್ ವಿ ಆರ್ ಓಪನ್ ಟು ದಟ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು. ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗೋ ಮೊದಲು, ಚಾರ್ಜ್ ಶೀಟ್ ಫೈಲ್ ಮಾಡೋ ಮೊದಲು, ಆ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡುವ ಮೊದಲು ಕ್ಲೀನ್ ಚಿಟ್ ಕೊಡುವಂತ ಅಗತ್ಯ ಏನಿದೆ? ಸ್ಪೀಕರ್ ಸಾಹೇಬರಿಗೆ ಏನು ಅರ್ಜೆಂಟ್ ಅಷ್ಟು? ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ, ತನಿಖೆಯನ್ನು ಇದೇ ಸಂಸ್ಥೆ ಮುಖಾಂತರ ಮಾಡ್ತೇವೆ, ಇದೇ ಅಧಿಕಾರಿ ಮುಖಾಂತರ ಮಾಡ್ತೇವೆ ಅಂದ್ರೆ ಏನನ್ನು, ಯಾವುದರ ಭಯ ನಿಮಗೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಆ ಸುಹಾಸ್ನ ತಂದೆ ಮತ್ತು ತಾಯಿ ಕೂಡ ನಮ್ಮ ಹತ್ರ ವಿನಂತಿಯನ್ನ ಮಾಡಿದ್ರು. ನಾವು ಹೋಗಿ ಗವರ್ನರ್ ಅವರನ್ನ ಭೇಟಿ ಆಗ್ಬೇಕು, ಗವರ್ನರ್ ಅವರಿಗೆ ಮನವಿಯನ್ನ ನಾವು ಮಾಡಿದ್ದೇವೆ. ನಮ್ಮ ಒತ್ತಡ, ಆಗ್ರಹ ಇನ್ನು ಮುಂದೆ ಇರ್ತದೆ ಮತ್ತು ಡೆಮೋಕ್ರಾಟಿಕಲಿ ಏನೆಲ್ಲ ಆಪ್ಷನ್ಸ್ ಇದೆ ಇದನ್ನ NIA ತನಿಖೆಗೆ ಕೊಡುವಂತದ್ದು ಅದನ್ನು ಮಾಡ್ತೇವೆ ಮತ್ತು ಸರ್ಕಾರಕ್ಕೆ ಒತ್ತಡ ಹಾಕುವಂತ ಪ್ರಕ್ರಿಯೆ ನಿರಂತರವಾಗಿರುತ್ತೆ. ನೋಡ, ಸಂದರ್ಭ ಸಮಯ ನೋಡಿ ಮಾಡ್ಬೇಕಲ್ಲ, ಕಾಂಗ್ರೆಸ್ನವರ ತರ ನಾವು ಆಗ್ಲಿಕ್ಕಾಗುದಿಲ್ಲ. ನೋಡು, hesitate to invoke UAPA in any case where probability of terror, there is a probability, that is investigation. It will come out only. ಅಲ್ಲಿ ಮಾಡುವಂತ ಪ್ರಯತ್ನ
ಉಸ್ತುವಾರಿ ಸಚಿವರು, ಸ್ಪೀಕರ್, ಹೋಮ್ ಮಿನಿಸ್ಟರ್ ಇನ್ನಷ್ಟು ಜಾಸ್ತಿ ಆಗ್ತದೆ. ಯಾಕಂದ್ರೆ ನಮ್ಗೆ ತನಿಖೆ ಮೇಲೆ ಏನ್ ಭರವಸೆ? ಮರು ದಿವಸ ಹೇಳ್ತಾ ಇದ್ದಾರೆ ಇವತ್ತು A1 ಆರೋಪಿಯನ್ನು ಫ್ಯಾಮಿಲಿ ಅದ್ರಲ್ಲಿ ಇನ್ವಾಲ್ವ್ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ದು ನಾನು ಟ್ರಾನ್ಸ್ಪರೆಂಟ್ ಆಗಿದ್ದೀನಿ. ಐ ಟೋಲ್ಡ್ ವಾಟ್ ಪೀಪಲ್. ದಟ್ ಇಸ್ ಆಫ್ಟರ್ ದಟ್. ಬಿಫೋರ್ ದಟ್ ಏನ್ ಹೇಳಿದ್ರು? ಅದೇ ನಿಮ್ಗೆ ಬಂತು ಕಾಲ್ ಅಂತ ಹೇಳಿದ್ದು. ಹಾಗೆ ಈಗ ಬರ್ತದೆ. ಒಬ್ಬ ಜವಾಬ್ದಾರಿಯುತ ವಿಧಾನಸಭಾಧ್ಯಕ್ಷರಾಗಿ ಆ ರೀತಿಯ ಬಾಲಿಶವಾದ ಹೇಳಿಕೆಯನ್ನು ಕೊಡ್ಲಿಕ್ಕೆ ಆಗ್ತದ? ಅಶರೀರವಣೆ ಬಂದು ಏನಾದ್ರು ಖಾದರ್ ಅವರಿಗೆ ಹೇಳಿತಾ? ಯಾರೆಲ್ಲ ಇದಾರೆ ಅಂತ, ಯಾರು ಇಲ್ಲ ಅಂತ ಗೊತ್ತಿದ್ರೆ ಯಾರು ಇದಾರೆ ಅಂತ ಗೊತ್ತಿರಬಹುದು ಅವ್ರಿಗೆ. ಕಾಲ್ ಬಂತು ನನಗೆ, ಅವ್ರು ಹೇಳಿದ್ರು ಅಂತ ಹೇಳಿದ್ದಾರೆ. ಅದೇ ಯಾರಿಲ್ಲ ಅಂತ ಗೊತ್ತಿದ್ರೆ ಯಾರಿದ್ದಾರೆ ಅಂತ ಗೊತ್ತಿರಬಹುದು. ಅದೇ ಭಯದಲ್ಲಿ ಪ್ರಾಯಶಃ ಕೊಡ್ತಾ ಇಲ್ಲ. ನಾಗ್ಲೇ ಹೇಳಿದೆ ಅಲ್ಲ, ನಾವು ಕಾಂಗ್ರೆಸ್ ನ ಮೈಂಡ್ ಸೆಟ್ ಅನ್ನ ಕರಾವಳಿಯ ಜನರು ಎಕ್ಸ್ಪೋಸ್ ಮಾಡಿದ್ದಾರೆ. ಹಾಗಾಗಿ ಬಟ್ ಅದೇ ಪ್ಯಾಟರ್ನ್ ಅನ್ನ ಇನ್ನು ಮುಂದೆ ಕೂಡ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಯಾಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಈ ಪ್ಯಾಟರ್ನ್ ಅನ್ನು ಇವತ್ತು ನಿನ್ನೆ ಪ್ರಾರಂಭ ಆಗಿತ್ತಲ್ಲ. ಹಿಂದೂ ಕಾರ್ಯಕರ್ತ ಸತ್ತ ಕೂಡ್ಲೆ ಒಂದಷ್ಟು ರಣಹದ್ದುಗಳು ಆ ಕಡೆ ಈ ಕಡೆಯಿಂದ ಬರ್ತದೆ ಕಾಂಗ್ರೆಸ್ ಪ್ರೇರಿತ. ಅವನು ರೌಡಿ ಶೀಟರ್, ಅವನು ಕೋಮುವಾದಿ, ಇದೊಂದು ಹಿಂದುತ್ವದ ಲ್ಯಾಬೋರೇಟರಿ. ಒಂದು ಪ್ರಕ್ರಿಯೆಯಲ್ಲಿ ರೌಡಿ ಶೀಟರ್ ಆಗಿರ್ಬೋದು. ನಾನು ಆ ಪೊಲೀಸ್ ಇಲಾಖೆಯ ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಈ ರೀತಿಯಾದಂತಹ ಒಂದು ದಾರುಣವಾದ ಹತ್ಯೆ ನಡೆದಿರುವಂತಹ ಸಂದರ್ಭದಲ್ಲಿ ಒಂದು ಸಜ್ಜನ ಸಮಾಜ ಒಪ್ಕೊಳ್ಳದ ರೀತಿಯ ಒಂದು ಪ್ಯಾಟರ್ನ್ ಅಲ್ಲಿ ನಡೆದಿರುವಂತಹ ಸಂದರ್ಭದಲ್ಲಿ ಮತ್ತು ಎಲ್ಲ ರೀತಿಯ ಡೌಟ್ಗಳು ಸಮಾಜದ ಮಧ್ಯೆ ಇರುವಂತಹ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಸಂತ್ರಸ್ತನ ಪರವಾಗಿ ನಿಲ್ಬೇಕಾ ಅಥವಾ ಅಕ್ಯೂಸ್ ನ ಪರವಾಗಿ ನಿಲ್ಬೇಕಾ ಅನ್ನುವಂಥದ್ದು ಪ್ರಶ್ನೆ. ನನ್ನ ಇಡೀ ಪ್ರಶ್ನೆ ಇರುವಂತದ್ದು, ನಾನು ಇತ್ತೀಚೆಗೆ ಒಂದು ಆರ್ಟಿಕಲ್ ಅನ್ನ ಬರೆದಿದ್ದೆ. ನಾಳೆ ಅದನ್ನ ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸುವ ಪ್ರಯತ್ನ ಮಾಡ್ತೇನೆ. ಕೊಡ್ತಾರೆ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ. ನಾನು ಆಗ್ಲೇ ಹೇಳಿದ್ದು ಇದೊಂದು ಪ್ಯಾಟರ್ನ್. ಕರಾವಳಿ ಕರ್ನಾಟಕವನ್ನ, ತುಳುನಾಡನ್ನ ಕಮ್ಯುನಲ್ ಅಂತ ಬಿಂಬಿಸಿ ಇದೊಂದು ಬಂಜರು ಭೂಮಿ, ರಾತ್ರಿ ನಂತರ ಇಲ್ಲಿ ನೈಟ್ ಲೈಫ್ ಇಲ್ಲ, ಈ ರೀತಿಯಾದಂತ ಒಂದು ಪ್ಯಾಟರ್ನ್ ನರೇಟಿವ್ ಅನ್ನ ಸೆಟ್ ಮಾಡಿ ಈ ಜಿಲ್ಲೆಯನ್ನ ಅಭಿವೃದ್ಧಿ ವಂಚಿತ ಮಾಡುವಂತ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ನಾನು ಅದೇ ಹೇಳಿ ಸ್ವರ ತೆಗಿಲಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಿ. ಅಲ್ಲ ನಾವು ಮಾತಾಡ್ಲಿಲ್ಲ ಅಂತ ನಿಮ್ಗೆ ಅದೇ ಈ ಸರ್ಕಾರದ ಅಷ್ಟು ದಪ್ಪ ಚರ್ಮದ ಸರ್ಕಾರ. ನಾನೊಂದು ಹೇಳ್ತೇನೆ, ನಾಳೆ 3 ಮುಖ ಬರ್ತಾರೆ. ನೀವು ಕೂಡ ಹೇಳಿ, ಸಂಸದರು ಕೂಡ ಇದೇ ಹೇಳಿದ್ರು. ನಾನು ಇಟ್ ಈಸ್ ಗೋಯಿಂಗ್ ಟು ಡೆಫ್ ಇಯರ್ಸ್. ಈ ಸರ್ಕಾರ ಆ ರೀತಿ ವರ್ತಿಸ್ತಾ ಇದೆ. ನಮ್ಮನ್ನ ಕರೆದು ಮೀಟಿಂಗ್ ಮಾಡಿಸುವಷ್ಟು ಇಲ್ಲದ ಈ ಸರ್ಕಾರ ಇನ್ನೇನ್ ಮಾಡು. ನಾನು ಅದನ್ನೇ ಹೇಳಿದ್ದು. ಕರಾವಳಿಯನ್ನ ಒಂದು ಬೇರೆ ರೀತಿಯಲ್ಲಿ ಚಿತ್ರಿಸುವ ಪ್ರಯತ್ನ, ಬೇರೆ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ, ಕೇವಲ ಇಲ್ಲಿಯ ಜನರು ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಈ ರೀತಿ ಬಿಂಬಿಸುವ ಪ್ರಯತ್ನ ನಡೀತಾ ಇದೆ. ಅಂಡ್ ಇಟ್ ಇಸ್ ಪಾರ್ಟ್ ಆಫ್ ಅ ಪ್ಯಾಟರ್ನ್. ಒಂದು ನರೇಟಿವ್ ಇದು, ಒಂದು ಷಡ್ಯಂತ್ರದ ಭಾಗ ಇದು ಅನ್ನುವಂಥದ್ದನ್ನ ನಾನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದರ ಬೈ ಪ್ರಾಡಕ್ಟ್ಸ್ ಇದೆಲ್ಲ. NIA ಇನ್ವೆಸ್ಟಿಗೇಷನ್ ಕೊಡಬಾರದು. ಈ ರೀತಿ 9 ಗಂಟೆಗೆ ಬಂದ್ ಮಾಡಿ ಏನ್ ಸಾಧಿಸ್ಲಿಕ್ಕೆ ಹೊರಟು? ಒಂದ್ ಕಡೆಯಿಂದ ಹೇಳ್ತಾರ ಇದು ಕರಾವಳಿಯಲ್ಲಿ ನೈಟ್ ಲೈಫ್ ಇಲ್ಲ ಅಂತ, ಮತ್ತೊಂದು ಕಡೆಯಲ್ಲಿ ಯಾರೋ ಪಾಪ ಹೋಗಿ ಊಟ ಮಾಡಿ ಬರೋವರಿಗೆ ಪೊಲೀಸ್ ಅವರು ಹೊಡಿತಾ ಇದ್ದಾರೆ. ನಾನು ಕಮಿಷನರ್ ಹತ್ರ ಹೇಳಿದ್ದೇನೆ, DCP ಹತ್ರ ಹೇಳಿದ್ದೇನೆ, ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿದ್ದೇನೆ. ಎಲ್ಲವನ್ನ ಪತ್ರಿಕಾ ಹೇಳಿಕೆ ಮುಖಾಂತರ ಕೊಡೋದಿದ್ರೆ ಮಾಡ್ಬೋದು, ಅದೇನ್ ಮಾಡೋದಂತಲ್ಲ. ಬಟ್ ಸಮಸ್ಯೆ ಇದು. ಅದೇ ಹೇಳಿದ್ದಾರೆ. ಇವತ್ತು ಎಲ್ಲಿವರೆಗೆ ನಾವು ಹೇಳ್ತೇವೆ ಜನಪ್ರತಿನಿಧಿಗಳಾಗಿ ಈ ಸರ್ಕಾರ ನಡೆಸುವ ರೀತಿಯ ಬಗ್ಗೆ ನಾವು, ಇದು ಮೊದಲನೇ ಪತ್ರಿಕಾಗೋಷ್ಠಿ ಅಲ್ಲ, ನಿರಂತರವಾಗಿ ನಾವು ಹೇಳ್ತಾ ಇದ್ದೇವೆ. ಜನಪ್ರತಿನಿಧಿಗಳಿಗೆ ಯಾವುದೇ ಮಾನ್ಯತೆಯನ್ನು ಕೊಡ್ತಾ ಇಲ್ಲ ಅವರು. ಇದರ ಕಂಟಿನ್ಯೂಡ್ ವಿಷಯವನ್ನ ಕಾಂಗ್ರೆಸ್ ಸರ್ಕಾರದ ಹೇಳಲಿಕ್ಕೆ ಹೋದ್ರೆ ಇವತ್ತು ಒಂದ್ ದಿವಸ ಸಾಕಾಗ್ಲಿಕ್ಕಿಲ್ಲ. ಬಟ್ ಇವತ್ತು ಮೂಲ ಪ್ರಶ್ನೆ ಇರುವಂತದ್ದು ಕರಾವಳಿಗರನ್ನ, ತುಳುನಾಡಿನ ಜನರನ್ನ ಈ ರೀತಿ ಬಿಂಬಿಸುವ ಪ್ರಯತ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅವರಿಂದ ಉತ್ತರ ಬೇಕು. ನನ್ನ ಪ್ರಕಾರ ನಾವು ರಾಷ್ಟ್ರೀಯತೆಯ ಪರವಾಗಿರುವ ಕಾರಣಕ್ಕೆ ನಮ್ಮನ್ನು ಈ ರೀತಿ ಮಾಡ್ತಾ ಇದ್ದಾರೆ. ಅದನ್ನ ನಾನು ಲೇಖನದ ಮುಖಾಂತರ ಹೇಳ್ತಾ ಇದ್ದೇನೆ, ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳ್ತಾ ಇದ್ದೇನೆ. ಇದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೆ ನಮ್ಮ ಮೇಲೆ ಹಾಗೆ ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ದ್ವೇಷವನ್ನ ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ಬೇಕು. ಯಾಕಂದ್ರೆ ಒಬ್ಬ ಉಸ್ತುವಾರಿ ಸಚಿವರನ್ನ ಇಲ್ಲಿ ನೇಮಿಸ್ತಾರೆ. ಅವರು ಒಂದು ದಿನ ಬಂದು ಪೂರ್ತಿ ದಿನ ಇರುವಷ್ಟು ಅವರಿಗೆ ಟೈಮ್ ಇಲ್ಲ. ಹೋಮ್ ಮಿನಿಸ್ಟರ್ ಇಂಥ ಒಂದು ಎಮರ್ಜೆನ್ಸಿ ಸಿಚುವೇಶನ್, ಇಂಥ ಒಂದು ಸೀರಿಯಸ್ ಸಿಚುವೇಶನ್ ಆದಂತ ಸಂದರ್ಭದಲ್ಲಿ ನಿಮ್ಮ ಹತ್ರ ಇಂಟರಾಕ್ಟ್ ಮಾಡಿದಾರ ಗೊತ್ತಿಲ್ಲ ನನಗೆ. ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದಾರೆ ಗೊತ್ತಿಲ್ಲ ನನಗೆ. ನಮ್ಮ ಹತ್ರ ಅಂತೂ ಕೇಳಿಲ್ಲ.
ನಮ್ಮನ್ನ ಸಭೆಯೂ ಕರೀಲಿ. ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ರೆ ನಮ್ಗೆ ಇನ್ವಿಟೇಷನ್ ಕಳಿಸಿದ್ದಾರೆ ಬಿಟ್ಟು ಒಂದ್ ಸಭೆ ಮಾಡುವಂತ ಪ್ರಗತಿ ಪರಿಶೀಲನೆ ಈ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ಸಭೆ ಮಾಡುವಂತ ಪ್ರಯತ್ನ ಅವ್ರು ಮಾಡ್ಲಿಲ್ಲ. ಇಶ್ಯೂ ಇದು ಕರಾವಳಿಯ ಅಭಿವೃದ್ಧಿಯ ಪ್ರಶ್ನೆ, ಕರಾವಳಿಯ ಅಸ್ಮಿತೆಯ ಪ್ರಶ್ನೆ. ಕರಾವಳಿಯ ಜನರು ಒಂದು ರಾಷ್ಟ್ರೀಯ ವಿಚಾರದ ಪರವಾಗಿರುವ ಕಾರಣಕ್ಕೆ ಅವರ ಮೇಲೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡ್ತಾ ಇರುವಂತ ಪ್ರಶ್ನೆ. ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಅಂಶಗಳನ್ನು ನಾನು ಹೇಳಿದ್ದೇನೆ. ಈಗ ಕೇಸ್ ಆರ್ಗ್ಯುಮೆಂಟ್ ಮಾಡೋದಿದ್ರೆ ಮಾಮೂಲಿ ಮಾಡಿ. ಇಷ್ಟು ಪ್ರಶ್ನೆಗಳನ್ನು ಯಾರು ಆನ್ಸರ್ ಮಾಡ್ತಾರೆ? ಯಾರು ಇಂಟರ್ಫಿಯರ್ ಆಗಲಿಲ್ಲ. ನನ್ನನ್ನು 10 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಅವ್ರು ಭೇಟಿ ಆಗುವಂತ 10 ಪ್ರಶ್ನೆಗಳು. ಫಾಜಿಲ್ ಕೊಲೆಯಲ್ಲಿ ಯಾರು ಇಂಟರ್ಫಿಯರ್ ಆಗಿರ್ಲಿಲ್ಲ ನಮ್ಮ ಸರ್ಕಾರ ಬಂದ ಸಂದರ್ಭದಲ್ಲಿ. ಅಲ್ಲ, ನೀವು ಹೋಗಿ ಜನಪ್ರತಿನಿಧಿ ಹೋಗಿಲ್ಲ, ಅದು ಅವಾಗೂ ಇತ್ತು. You didn't go to the victim. That does not divert the issue, sir. It's the important question. What you have ನಿಮ್ಮ ಸರ್ಕಾರದಲ್ಲಿ ಇದ್ದಾಗ ಫಾಲೋ ಮಾಡಿದ್ದನ್ನೇ ಈಗ ಅವರು ಮಾಡ್ತಾ ಇದ್ದಾರೆ. ಆಗ ಸರಿ ಅಂತ ಅಲ್ಲ, see, that's what it's sir, my clear allegation on the CM ಮುಖ್ಯಮಂತ್ರಿಯ ಮೇಲೆ they are not justified. ತಂದೆ ತಾಯಿ ರೌಡಿ ಶೀಟರ್ ಅಲ್ವಲ್ಲ, ತಂದೆ ತಾಯಿ ರೌಡಿ ಶೀಟರ್ ಅಲ್ವ ಸರ್. ನನ್ನ ವೆರಿ ಕ್ಲಿಯರ್ ಇದು. ನಾವು ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜರ್ ಪ್ಯಾಟರ್ನ್ ಸರ್. ನನ್ನ ವೆರಿ ಕ್ಲಿಯರ್ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಕರಾವಳಿಯ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಮತ್ತು ಕಾಂಗ್ರೆಸ್ ಒಂದು ಲಾರ್ಜರ್ ಪ್ಯಾಟರ್ನ್ ನ ಭಾಗವಾಗಿ ಇಲ್ಲಿ ಈ ರೀತಿಯ ಇಶ್ಯೂಗಳನ್ನೇ ಹೈಲೈಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನನ್ನ ಇದು ಇರುವಂತದ್ದು ಇದರಲ್ಲಿ ಒಂದು ಲಾರ್ಜರ್ ಆಂಗಲ್ ಇರುವ ಕಾರಣಕ್ಕೆ NIA ಇನ್ವೆಸ್ಟಿಗೇಷನ್ಗೆ ಹೋಗಬೇಕು ಮತ್ತು ಒಬ್ಬ ಸಂತ್ರಸ್ತರನ್ನ ಮರ್ಡರ್ ಆದ ಕೂಡಲೇ ಇನ್ವೆಸ್ಟಿಗೇಷನ್ ಆಗುವ ಮೊದಲೇ ಈ ರೀತಿ ಹಾರಿ ಉತ್ತರವನ್ನ ಕೊಡಬಾರದು ಅನ್ನೋದು ನನ್ನ ಇದು. ಆ ಸಂದರ್ಭದಲ್ಲಿ ಫಾಜಿಲ್ನ ಸಂದರ್ಭದಲ್ಲಿ ನಮ್ಮ ಸರ್ಕಾರ ನ್ಯಾಯಯುತವಾಗಿ ಆ ಕೇಸನ್ನು ಹ್ಯಾಂಡಲ್ ಮಾಡಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.